ನಮಸ್ಕಾರ. ಬಂಟ್ವಾಳ. ನಮಸ್ತೆ. ಟ್ರೈಲರ್ ಎಲ್ಲ ಆಯ್ತು, ಈಗ ಪಿಕ್ಚರ್ ಅಭಿ ಬಾಕಿ ಅಂತಾರಲ್ಲ, ಹೌದೌದು. ಇನ್ನು ಶುರು. ಇಷ್ಟೊಳಗೆ ಆದದ್ದು ಆಗಿ ಹೋಯ್ತು. ಯಾಕಂದ್ರೆ ಸಿದ್ದರಾಮಯ್ಯ ಅಂತ ನೋಡಿ, ಈ 3 ಜನರನ್ನು ನಾವು ಕರ್ನಾಟಕದಲ್ಲಿ ಗುರುತಿಸುತ್ತೇವೆ. ಯಾಕಂದ್ರೆ H.D. ದೇವೇಗೌಡರು, ಮತ್ತೆ ಯಡಿಯೂರಪ್ಪನವರು, ಮತ್ತೆ ಸಿದ್ದರಾಮಯ್ಯನವರು. ಅವರ ಸಿದ್ಧಾಂತಗಳು ಏನೇ ಇರ್ಲಿ, ಯಾಕೆಂದ್ರೆ ಗುಣಕ್ಕೆ ನಾವು ಮತ್ಸರ ಪಡಬಾರ್ದು. ಅವರು ನೋಡಿ, ಹುಟ್ಟುವಾಗ್ಲೇ ಒಂದು ಬಡತನದಲ್ಲಿ ಹುಟ್ಟಿದವರು, ಸಂಘಟನೆ ಒಂದು ವ್ಯಕ್ತಿತ್ವವನ್ನು ರೂಪಿಸಿದವರು. ಮತ್ತೆ ಇವರಾಗೆ ಹುಟ್ಟುವಾಗ್ಲೇ ಬಂಗಾರದ ಚಮಚ ಬಾಯಿಗೆ ಇಟ್ಕೊಂಡು ಹುಟ್ಟಿದವರಲ್ಲ. ಮತ್ತೆ ಜನಸಾಮಾನ್ಯರು ಪ್ರತಿಯೊಬ್ಬರದ್ದು ಕಷ್ಟ ಏನಂತ ಎಲ್ಲ ತಿಳ್ಕೊಂಡವರು. ಅವರ ಸಿದ್ಧಾಂತವಾಗಿ ಏನೇ ಇರ್ಲಿ, ಅದು ಕಾಂಗ್ರೆಸ್ ಒಂದು ಸಿದ್ಧಾಂತ, ನಮ್ದು ಬೇರೆ ಬೇರೆ ಸಿದ್ಧಾಂತಗಳು ಇರ್ತವೆ. ಆದ್ರೆ ಆ ಮನುಷ್ಯನಿಗೆ ತೆಗ್ದದ್ದು ಯಾಕೆ, ಇದೊಂದು ಕ್ವಶನ್ ನಮ್ದು. ನೋಡಿ, ನಿಮ್ದು ಒಂದು ಫಾಲ್ಟ್ ಇರ್ಬೇಕು. ಈಗ ನೀವು ನಿರೂಪಕರಾಗಿದ್ದೀರಿ, ನಿಮ್ದು ಫಾಲ್ಟ್ ಇಲ್ಲದೆ ನಿರೂಪಕ ಇದರಿಂದ ತೆಗಿತಾರ, ಹುದ್ದೆಯಿಂದ ತೆಗಿತಾರ? ಇಲ್ಲ. ಅದೇ ರೀತಿ ನಮ್ಮ ಮುಖ್ಯಮಂತ್ರಿಯನ್ನು ಯಾಕೆ ತೆಗೆದ್ರು, ಅವರು ಯಾಕೆ ತೆಗ್ದಿದ್ದಾರೆ ಅನ್ನೋದು ಮೈನ್. ಇನ್ನು ನೋಡಿ, 1 ವರ್ಷ ಇರುದು, ನೆಕ್ಸ್ಟ್ ಇಲೆಕ್ಷನ್ ಟೈಮ್. ಇನ್ನು ಗೊತ್ತುಂಟು ಅವರಿಗೆ, ಇಲೆಕ್ಷನ್ ಆದ್ರೆ ಇನ್ನು ಬರುವುದೂ ಇಲ್ಲ ಕಾಂಗ್ರೆಸ್, ನೆಕ್ಸ್ಟ್ ನನಗೆ ಮೆರಲಿಕ್ಕೂ ಆಗಲ್ಲ ಅಂತ ಹೇಳಿ ಪಾಪ ಸಿದ್ದರಾಮಯ್ಯನವರು ಕೆಳಗಿಳಿಸಿ ಇದು ಮಾಡಿದ್ರು. ನೋಡಿ, ಇದು ಏನಾಗಿದೆ ಅಂದ್ರೆ, ನಮ್ಮ ಪಂಚಾಂಗ ಇದೆ ಅಲ್ಲ, ಮನೆಯ ಪಂಚಾಂಗದ ಕಲ್ಲನ್ನು ಸಡಿಲು ಮಾಡಿದಾಗೆ ಆಗಿದೆ. ಇನ್ನು ಈಗ ಗೋಡೆಯಲ್ಲಿ ಬಿರುಕು ಬಿಡುವಂತದ್ದು ಸಂದರ್ಭ ನಾವು ಕಾಣ್ತೇವೆ ಕರ್ನಾಟಕದಲ್ಲಿ, ಅದಂತದ್ದು ಗ್ಯಾರಂಟಿ. ಸರಿ, ಕಾಂಗ್ರೆಸ್ ವಕ್ತಾರರು ಇದ್ದಾರೆ, ಅವ್ರ ಹತ್ರ ಕೇಳ್ತೇನೆ ನಿಮ್ಮ ಪ್ರಶ್ನೆಗೆ ಉತ್ತರ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಅವರನ್ನು ಬಹಳ ಒಳ್ಳೆ ಪಾಯಿಂಟ್ ಹೇಳಿದರು. ಅಲ್ಲ, ಏನು ಸಮಸ್ಯೆ ಇಲ್ಲ ಅಲ್ಲ, ಏನೋ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, 2.5 ವರ್ಷ ಬೇರೆ, ಏನು ಸಮಸ್ಯೆ ಇಲ್ಲ ಅಲ್ಲ. ಈ ಚುನಾವಣೆ ಮುಂದೆ ಬರ್ತದೆ, ಯಾಕೆ ನೀವು ಹೇಳಿದ್ರು ನೋಡಿ, ಪಂಚಾಂಗದ ಕಲ್ಲು ಹಾಗೇನಿಲ್ಲ. ಈಗ ಸಿದ್ದರಾಮಯ್ಯನವರು ಮುಕ್ತ ಮನಸ್ಸಿನಿಂದ, ಪ್ರೀತಿಯಿಂದ ಆಶೀರ್ವಾದ ಮಾಡಿ ಅವರು ಬಿಟ್ಟು ಕೊಟ್ಟಿದ್ದಾರೆ. ಏನು ಅವರು ಮುಖ್ಯಮಂತ್ರಿ ಆಗುವಾಗ ಮಾತು ಕೊಟ್ಟಿದ್ದಾರೋ ಅದನ್ನು ಅವರು ನಡೆಸಿದ್ದಾರೆ. ಅವರು 4-5 ತಿಂಗಳಿಂದಲೂ ಹೇಳ್ತಾ ಇದ್ರು, ರಾಹುಲ್ ಗಾಂಧಿ ಅವರು ನನಗೊಂದು ಮಾತು ಹೇಳಿ ಅವತ್ತೇ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳ್ತಾ ಇದ್ರು. ಅದನ್ನು ಅವರು ಉಳಿಸಿಕೊಂಡಿದ್ದಾರೆ. ಹಾಗಂತ ಇದಕ್ಕೆ ಹಿಂದಿನ ಹಲವಾರು ಘಟನೆಗಳಲ್ಲಿ ನಡೆದ ಹಾಗೆ ಮುಖ್ಯಮಂತ್ರಿ ಕೂಗಿ ರಾಜೀನಾಮೆ ಕೊಡಲಿಲ್ಲ. ತನ್ನ ಏನು ನನಗೆ ಅನ್ಯಾಯ ಆಗಿದೆ ಅಂತ ಎಲ್ಲೂ ಅವರು ಹೇಳಲಿಲ್ಲ. ಸರಿ. ಮತ್ತೆ ಬೇರೆ ಪಕ್ಷ ಕಟ್ಟಲಿಕ್ಕೆ ಹೋಗಲಿಲ್ಲ, ಪಕ್ಷವನ್ನು ಬೈಲಿಕ್ಕೆ ಹೋಗಲಿಲ್ಲ, ಪ್ರೀತಿಯಿಂದಲೇ ಬಿಟ್ಟು ಕೊಟ್ಟಿದ್ದಾರೆ. ಅದರಿಂದ ಅವರಿಗೆ ಹೇಳುವ ರೀತಿಯಲ್ಲಿ ಪಕ್ಷದೊಳಗೆ ಏನು ಅಂಥದ್ದು ನಡೆಯಲಿಲ್ಲ, ಅಧಿಕಾರ ಹಸ್ತಾಂತರ ಆಗಿದೆ. ಇದು ಸ್ವಾಭಾವಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಸರಿ ಸರಿ ಸರಿ. ಯೋಗೀಶ್ ಶೆಟ್ಟಿ ಅವರೇ, ಈಗ H.D. ಕುಮಾರಸ್ವಾಮಿ ವಿಧಾನಸಭೆಯಲ್ಲಿ ಇದ್ದಾಗ ಅವರು ಸಮರ್ಥವಾಗಿ ಪ್ರಶ್ನೆಗಳನ್ನೆಲ್ಲ ಮಾಡ್ತಾಯಿದ್ರು, ಭಾಳಷ್ಟು ಹಗರಣಗಳು ವಿಚಾರಗಳನ್ನು ಹೇಳ್ತಾ ಇದ್ರು. ಈಗ H.D. ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿದ್ದಾರೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಡುವಾಗಲೂ ಜನತಾದಳ ಅಷ್ಟು ಚಟುವಟಿಕೆಯಲ್ಲಿಲ್ಲ. ಕರ್ನಾಟಕದಲ್ಲಿ ಯಾರು ನಿಭಾಯಿಸ್ತಾ ಇದ್ದಾರೆ, ಯಾರು ಸಮರ್ಥವಾಗಿ ನಡೆಸ್ತಾ ಇದ್ದಾರೆ? ನೋಡಿ, ಕರ್ನಾಟಕದಲ್ಲಿ ಕೂಡ ಬೇಕಾದಷ್ಟು ನಮ್ಮ ನಾಯಕರುಗಳಿದ್ದಾರೆ, ಅವರು ಸಮರ್ಥವಾಗಿ ನಿರ್ವಹಿಸ್ತಾರೆ. ಇವತ್ತು ಯಾವುದು ಅಂದರೆ, ಇವತ್ತು ನಮ್ಮ ಜನತಾದಳ ಪಕ್ಷ ಅಂದರೆ ತಾಯಿ ಇದ್ದಾಗೆ. ಹಲವಾರು ಜನರು ಇವತ್ತು ಸಿದ್ದರಾಮಯ್ಯರು ಕೂಡ ಅದೇ ಜನತಾದಳ ಪಕ್ಷದಿಂದಲಿದ್ದವರು ಆಗಿರ್ಬೋದು. ತುಂಬ ಜನ ಇವತ್ತು ನಾಯಕರು ಇವತ್ತು ಕಾಂಗ್ರೆಸ್ಸಲ್ಲಿದ್ದಾರೆ. ಅವರೆಲ್ಲ ನಮ್ಮ ಜನತಾದಳ ಪಕ್ಷದಲ್ಲೇ ಅವರು ತರಬೇತಿ ತೆಗೆದುಕೊಂಡು ಜನತಾದಳ ಅವರನ್ನು ಬೆಳೆಸಿತ್ತು. ಆದರೆ ಅವರೀಗ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ಅದರಿಂದಾಗಿ ಇವತ್ತು ಜನತಾದಳ ಪಕ್ಷ ಸ್ವಲ್ಪ ವೀಕ್ ಆಗಿರ್ಬೋದು, ಅಂದರೆ ಸಂಖ್ಯಾಬಲದಲ್ಲಿ ವೀಕ್ ಆಗಿರ್ಬೋದು. ಆದರೆ ಇವತ್ತು ಫಿನಿಕ್ಸ್ ಥರನೇ ಮುಂದಿನ ದಿನ ಪುನಃ ಜನತಾದಳ ಪುನಃ ಎದ್ದು ಬರ್ತದೆ. ಯಾಕೆಂದರೆ ನಾವು ಇತಿಹಾಸ ನೋಡಿದರೆ ಗೊತ್ತಾಗತ್ತೆ ಯಾವ ಪರಿಸ್ಥಿತಿಯಲ್ಲಿ ಇತ್ತು ಜನತಾದಳ. ಈ ಹಿಂದೆ ಕೂಡ ವೀಕಾದ ಜನತಾದಳ, ಆನಂತರ ಪುನಃ ಕೆಲವು ಕೈಕೊಟ್ಟ ಸಂದರ್ಭದಲ್ಲಿ, ಯಾರು ಪಕ್ಷಕ್ಕೆ ದ್ರೋಹ ಮಾಡಿದ ಸಂದರ್ಭದಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗ್ತದೆ, ಯಾವುದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ. ಆನಂತರ ಪುನಃ ಜನತಾದಳ ಬೇರೆ ಎದ್ದು ಬಂದಿದೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ 2028 ಎಲೆಕ್ಷನಲ್ಲಿ ಕೂಡ ಜನತಾದಳ ನಮ್ಮದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ಅದರಲ್ಲಿ ಏನು ಸಂಶಯ ಇಲ್ಲ. ಕಿಂಗ್ ಮೇಕರ್ ಅಂತ ಮೊದಲು ಕರಿತಾ ಇದ್ರು. ಜನತಾದಳ ಚುನಾವಣೆಯ ಫಲಿತಾಂಶ ಬರುವಾಗ ಟಿವಿಯಲ್ಲಿ ನೋಡ್ತಾ ಇದ್ದದ್ದು ನಾವು, ಕಾಂಗ್ರೆಸ್ BJPಗಿಂತ ಜನತಾದಳಕ್ಕೆ ಎಷ್ಟು ಬಂತು ಅಂತ. ಕಿಂಗ್ ಮೇಕರ್ ಅವರು. ಈಗ ಅಲ್ಲಿ ಸಿದ್ದರಾಮಯ್ಯ ಅವರು ಇಲ್ಲ, DK ಅವರು ಬಂದಿದ್ದಾರೆ. ಮುಂದೆ ಏನಾದರೂ ನಿಮಗೆ ಅವಕಾಶಗಳು ಬಂದಾಗ, ಕಿಂಗ್ ಮೇಕರ್ ಆದಾಗ ಕಾಂಗ್ರೆಸ್ ಜೊತೆ ಮತ್ತೆ ಸೇರುವಂಥ ಯೋಚನೆಗಳು ಇರ್ಬೋದಾ? ನೋಡಿ, ಈ ಸಲ ಮೊದಲು ಮತ್ತು ಈಗ ತುಂಬ ಚೇಂಜಸ್ ಉಂಟು. ಮೊದಲು ಎಂತ ಇದ್ರೆ ಸಹ ನಾವು ಇಂಡಿವಿಜುವಲ್ ಸ್ಪರ್ಧೆ ಮಾಡಿತ್ತು. ಸರಿ. ಇಂಡಿವಿಜುವಲ್ ಸ್ಪರ್ಧೆ ಮಾಡಿದಾಗ ಅವರು ಎಂತ ಇದ್ರೆ ಸಹ ಪಕ್ಷದ ತೀರ್ಮಾನ ಹೇಗಿರ್ತದೆ ಅಂದರೆ, ಆ ಪಕ್ಷದಲ್ಲಿ ಎಷ್ಟು ನಂಬರ್ಸ್ ಬಂದಿದೆ ಆ ನಂಬರ್ಸ್ ಮೇಲೆ ಹೋಗ್ತದೆ. ಈಗ ಆಲ್ರೆಡಿ ನಮ್ಮದು
NDA ಗವರ್ಮೆಂಟ್ ಒನ್ ಆಫ್ ದ ಪಾರ್ಟ್. ನಮ್ಮದು JDS ಅಂದರೆ NDAದ ಪಾರ್ಟ್. ಸರಿ. ಮೈತ್ರಿ ಧರ್ಮವನ್ನು ಪಾಲಿಸಬೇಕಾಗ್ತದೆ. ಎಷ್ಟು ತನಕ BJP ಅವರು ದಳದೊಟ್ಟಿಗೆ ಮೈತ್ರಿ ಧರ್ಮವನ್ನು ಪಾಲಿಸ್ತಾರ ಅಲ್ಲಿ ತನಕ BJP ಮತ್ತು ದಳ ಸೀಟ್ ಅಡ್ಜಸ್ಟ್ಮೆಂಟಲ್ಲಿ ಹೋಗ್ತದೆ. ಯಾಕಂದರೆ ನಮ್ಮ ಹಿರಿಯರು ಆ ರೀತಿಯಲ್ಲಿ ಹೋಗಿದೆ. ಅದಕ್ಕೋಸ್ಕರನೇ ಇವತ್ತು ಕುಮಾರಸ್ವಾಮಿ ಅವರನ್ನು ಸೆಂಟ್ರಲ್ ಅದು ಸ್ಟೀಲ್ ಆ್ಯಂಡ್ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಕೊಟ್ಟಿದ್ದಾರೆ. ಇವತ್ತು ರಷ್ಯಾದಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ದೇವೇಗೌಡರಿಗೆ ರಾಜ್ಯಸಭಾ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ನಿಜವಾಗಿ ಟೋಟಲ್ ನಮ್ಮ ನಂಬರ್ಸ್ ನೋಡಿದರೆ ರಾಜ್ಯಸಭಾ ಆಯ್ಕೆ ಆಗಲಿಕ್ಕೆ ಕಷ್ಟ ಉಂಟು. ಆದರೆ ಸಹ NDA ಅವರು ಅವರನ್ನು ಹಿರಿಯರು ನಮ್ಮ ಮಾಜಿ ಪ್ರಧಾನಿಗಳನ್ನು ಅವರನ್ನು ರಾಜ್ಯಸಭಾ ಸದಸ್ಯತ್ವಕ್ಕೆ ನೇಮಕ ಮಾಡಬೇಕಂತ ಹೇಳ್ತಾರೆ. ಯಾಕಂದರೆ ಯಾವುದೇ ಅಂದರೆ ನಮ್ಮ ಅನ್ಯೋನ್ಯತೆ ಮೇಲೆ ಇದೆ. ಯಾವುದೇ ಒಂದು ಪಕ್ಷ ಪ್ರತಿಯೊಬ್ಬರ್ಸೊಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗ್ತದೆ. ಇವತ್ತು ಹಾಗೆ ನೋಡಿದರೆ ಕಾಂಗ್ರೆಸ್ಸಲ್ಲಿ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ಸಿಗೋಸ್ಕರ DMK ಅವರು ಸೇರಿಕೊಂಡಿದ್ದರು ಕೂಡ ಇವತ್ತು ಮೊನ್ನೆ DMK ಕೈ ಕೊಟ್ಟು ಈಗ ವಿಜಯ್ ಕೈಯನ್ನು ಹಿಡಿದ ತಮಿಳುನಾಡಲ್ಲಿ ಕಾಂಗ್ರೆಸ್ ನೋಡಿದೆ. ಕಾಂಗ್ರೆಸ್ನವರು ಅಲ್ಲಿ ಅಂತ ಒಂದು ಇದನ್ನು ಮಾಡಲಿಲ್ಲ. ಯಾಕೆಂದರೆ ತನ್ನ ಅಧಿಕಾರಕ್ಕೋಸ್ಕರ ತನ್ನ ಸುಮಾರು 30-40 ವರ್ಷಕ್ಕಿಂತ ಹೆಚ್ಚಿನ ಒಂದು ಅಡ್ಜಸ್ಟ್ಮೆಂಟ್ ಸೀಟ್ ಒಂದು ಅಲೈನ್ಸಲ್ಲಿ ಇದ್ದಂಥ DMK ಅನ್ನು ಬಿಟ್ಟು ಇವತ್ತು ಹೊಸ ಒಂದು ಪಕ್ಷದ ವಿಜಯೊಟ್ಟಿಗೆ ಸೇರಿದ್ದಾರೆ. ಅಂಥದ್ದು ಇವತ್ತು ಜನತಾದಳದಲ್ಲಿ ಅಂಥದ್ದಾಗುವುದಿಲ್ಲ. ಜನತಾದಳ ಮುಂದಿನ ದಿನದಲ್ಲಿ ಒಂದು ಆಗ್ತದೆ. ಮತ್ತು ನಮ್ಮ ಇದರ ಬಗ್ಗೆ ತೀರ್ಮಾನ ಮಾಡಿ ನಾವಲ್ಲ, ನಮ್ಮ ರಾಜ್ಯದ ನಾಯಕರಿದ್ದಾರೆ, ಹೈಕಮಾಂಡ್ ಇದ್ದಾರೆ, ಅವರು ಅದರ ಬಗ್ಗೆ ಆ ಸಂದರ್ಭದಲ್ಲಿ ಆ ತೀರ್ಮಾನವನ್ನು ತೆಗೊಳ್ತಾರೆ. ಸಂಜಯ್ ಪ್ರಭು ಅವರೇ, ಈಗ BJP ಮಾತಾಡಿದ ಕೂಡಲೇ ಎಲ್ಲಿ ಮಾತಾಡಿದರೂ ಉತ್ತರ ಭಾರತದ ಬಗ್ಗೆನೇ, ಗೆಲುವಿನ ಬಗ್ಗೆನೇ ಮಾತಾಡೋದು. ಅಲ್ಲಿ ಗೆದ್ದಿದ್ದೇವೆ, ನಾವು ಇಲ್ಲಿ ಗೆದ್ದಿದ್ದೇವೆ, ವೆಸ್ಟ್ ಬೆಂಗಾಳಲ್ಲಿ ಗೆದ್ದಿದ್ದೇವೆ, ಹೀಗೆಲ್ಲ ಹೇಳ್ತಾ ಇರ್ತದೆ BJPಯಲ್ಲಿ ಹೇಳುವಂಥದ್ದು ಸಾಮಾನ್ಯವಾಗಿ. ಆದರೆ ನಮ್ಮ ಕರ್ನಾಟಕಕ್ಕೆ ಬಂದಾಗ ದಕ್ಷಿಣ ಭಾರತದಲ್ಲಿ ನೋಡಿ, ತಮಿಳುನಾಡು ಕೇರಳ ರಿಸಲ್ಟ್ ಅದು ವ್ಯತಿರಿಕ್ತವಾಗಿತ್ತು, ಅದು ಬೇರೆ ವಿಚಾರ. ಕರ್ನಾಟಕಕ್ಕೆ ಬಂದಾಗ ನೀವು ಉತ್ತರ ಭಾರತದ ವಿಚಾರಗಳನ್ನೇ ಮಾತಾಡಿಕೊಂಡು ಹೋದರೆ ಕರ್ನಾಟಕದಲ್ಲಿ ಮುಂದೆ ಗೆಲ್ಲುವಂಥದ್ದು ಕರ್ನಾಟಕದ ಪರಿಸ್ಥಿತಿ ಏನು ಯೋಚನೆ ಮಾಡಿದ್ದೀರಾ? ಕರ್ನಾಟಕ ನೋಡಿ, ನಾವು ಪ್ರಬಲ ಪ್ರತಿಪಕ್ಷವಾಗಿ ನೀವು ನೋಡಿರ್ಬೋದು. ಈ ಸರಿ ಅಸೆಂಬ್ಲಿ ದಿನಗಳನ್ನೇ ಇವರು ಕಾಂಗ್ರೆಸ್ನವರು ಕಮ್ಮಿ ಮಾಡೋದು. ಕುಮಾರಸ್ವಾಮಿ ಇರುವಾಗ, ಯಡಿಯೂರಪ್ಪರೆಲ್ಲ ಇರುವಾಗ ಒಂದೊಂದು ತಿಂಗಳು ಅಸೆಂಬ್ಲಿಯಲ್ಲ ಇದ್ದದ್ದನ್ನು ಇವರು ಮ್ಯಾಕ್ಸಿಮಮ್ 15 ದಿನ, ಅದರಲ್ಲಿ 1-2 ರಜೆ ಬರ್ತದೆ. ಭಾರೀ ಮ್ಯಾನೇಜ್ ಮಾಡಿದ್ದಾರೆ. ಎಷ್ಟು ಕಮ್ಮಿ ಇದು ಸೆಷನ್ ಆಗಿದೆ ಅಂತ ಕೇಳಿದರೆ ಈ 3 ವರ್ಷದ ಕಾಂಗ್ರೆಸ್ ಗವರ್ಮೆಂಟ್ ಕಾಲದಲ್ಲಿ. ನಮ್ಮವರು, ನಮ್ಮಲ್ಲಿ ಸುನೀಲ್ ಕುಮಾರ್ ಇರ್ಬೋದು, ಅಶೋಕ್ ಇರ್ಬೋದು, ಎಲ್ಲರೂ ಎಲ್ಲದಕ್ಕೆ ಸಹ ಯಾವುದಕ್ಕೆ ಏನೆಲ್ಲ ಮಾತಾಡಬೇಕು ಅದನ್ನೆಲ್ಲ ವಿಧಾನಸೌಧದಲ್ಲೂ ಮಾತಾಡಿದ್ದಾರೆ. ಜನ ಹೇಳ್ತಾರೆ ಅಂದ್ರೆ ಪ್ರಬಲ ಅಂತ ಕೇಳಿದ್ರೆ ಕೇಳುವರು ಬೇಕಲ್ಲ. ಭಾರತೀಯ ಜನತಾ ಪಾರ್ಟಿ ಅಥವಾ ಜನತಾ ಅಧಿಕಾರದಲ್ಲಿ ಇರುವಾಗ ಪ್ರತಿಪಕ್ಷದವರು ಏನು ಮಾತಾಡ್ತಾರೆ ಅದನ್ನೊಂದು ಚೆನ್ನಾಗಿ ಕೇಳುವ ಅಭ್ಯಾಸ ಎಲ್ಲ ಇತ್ತು. ಮತ್ತೆ ಅದಕ್ಕೆ ಒಂದು ಒಳ್ಳೆ ಉತ್ತರ ಕೊಡುವ ಅಭ್ಯಾಸ ಇತ್ತು. ಇವರು ಪೆದಂ ಉತ್ತರವೇ ಕೊಡುದು. ನೀವು ಎಂತ ಅದನ್ನು ಮಾಡೋದು? ಈಗ ನೋಡಿ, ಆಯುಷ್ಮಾನ್ ಯೋಜನೆ ನರೇಂದ್ರ ಮೋದಿ ಅವರು ಹೇಳಿದ್ರು, 70 ವರ್ಷದ ನಂತರ ಇದ್ದವರಿಗೆ ಯಾವೇ ಇರಲಿ, ಅವನು BPL ಇರಲಿ, APL ಇರಲಿ, ಏನೇ ಇರಲಿ, ಅವರಿಗೆ ಆಯುಷ್ಮಾನ್ ಫ್ರೀ ಅಂತ ಹೇಳಿದ್ರು. ಇಲ್ಲಿ ಕರ್ನಾಟಕಕ್ಕೆ ಬಂದ ಕೂಡಲೇ ಅವು ನರೇಂದ್ರ ಮೋದಿ ಹೇಳಿದ್ರು, ನಾವು ಕೊಡುದಿಲ್ಲ ಹೇಳ್ತಾರೆ. ಜನರಿಗೆ ಗೊತ್ತಾಗುದಿಲ್ಲ. ಜನರದ್ದು ಡೈಲಿ ಫೋನ್, 70 ವರ್ಷ ಆಯ್ತು, ನಮ್ಗೆ ಯಾಕೆ ಇಲ್ಲ, ಏನು ಮೋದಿಜಿಯವರು ಹೇಳಿದ್ದಾರೆ ಅಂತ. ಇವರಿಗೆ ಎಷ್ಟು ಹೇಳಿದ್ರೆ ಸಹ ನೀವು ಅಸೆಂಬ್ಲಿಯಲ್ಲಿ ಮಾತಾಡಿ, ಎಲ್ಲಿ ಮಾತಾಡಿ. ಆಗ ನಮ್ಮ ಆರೋಗ್ಯ ಸಚಿವರು ನಮ್ಮ ದಿನೇಶ್ ಗುಂಡೂರಾವ್ ಇದ್ರು. ಅವ್ರು ಯಾಕೆ ಕೊಡ್ಬೇಕು? ನಾನು ಹೇಳಿದೆ, ಪ್ರೆಸ್ ಮಾಡಿ ಹೇಳಿ ಕೊಡುದಿಲ್ಲ ಅಂತ. ಅದು ಹೇಳುದಿಲ್ಲ. ಮೋದಿಜಿಯವರು ಏನ್ ಹೇಳಿದ್ದಾರೆ, ನಾನು ಕೊಡುದಿಲ್ಲ ಅಂತ ಹೇಳಿ ಮಾರ್ರೆ ಇವರು. ನೋಡಿ, ಯಾವುದೇ ಒಂದು ಈಗ ESI ಉಂಟು, ESI ಇಲ್ಲಿ ಮಂಗಳೂರಿನಲ್ಲಿ ಆಸ್ಪತ್ರೆ ಉಂಟು, ಅದನ್ನು ಡೆವಲಪ್ ಮಾಡ್ಬೇಕಂತ ನಮ್ಮ MP ಅವರಿಗೆ ಭಾರಿ ಮನಸ್ಸುಂಟು, ಇದುಂಟು. ಇವರದ್ದು ಸಪೋರ್ಟೇ ಇಲ್ಲ. ಅಂದ್ರೆ ಈಗ ಜಾಗ ಇವರದ್ದಲ್ಲ ರೀ, ಎಲ್ಲವೂ ನೋಡಿ. ಸೆಂಟ್ರಲ್ ಮತ್ತೆ ಸ್ಟೇಟ್ ಡಬಲ್ ಇಂಜಿನ್ ಯಾಕೆ ಹೇಳುದು? ಸೆಂಟ್ರಲ್ ಮತ್ತೆ ಸ್ಟೇಟ್ ಒಂದು ಚೆನ್ನಾಗಿ ಮಾಡುವ ಅಂತ ಕೇಳಿದ್ರೆ ಅವರದ್ದು ಸಪೋರ್ಟೇ ಇಲ್ಲ. ಎಷ್ಟು ರೀ ಬಡವರಿಗೆ ಮನೆ ಕೊಡುದು ಅಂತ ಕೇಳಿದ್ರೆ ಏನು ನರೇಂದ್ರ ಮೋದಿ ಸ್ಕೀಮ್ ತಂದ್ರೆ ಸಹ ಇವರಿಗಿಲ್ಲ ಅಂತೆ. ಇವರು ಹೇಳುದು ಬೇಡ ಅಂತ ಹೇಳುದು. ನಮ್ಗೆ ಎಷ್ಟು ಕಷ್ಟ ಆಗ್ತದೆ ಎಲ್ಲ ಹೇಳುದು ನಾನು. ಅಲ್ಲ, ಅದಕ್ಕಾಗಿ ನೀವು ಸುಮ್ಮನೆ ಕೂತ್ಕೊಂಡು ಬಿಟ್ರ? ಅಲ್ಲ, ಸುಮ್ಮನೆ ಇಲ್ಲಪ್ಪ, ಯಾವಾಗ್ಲೂ ಮಾತಾಡ್ತೇವೆ. ಈಗ ನಾನು ಹೇಳುದು, ಏನು ಮಾತನಾಡಿದ್ರೆ ಸಹ, ಏನ್ ಹೇಳಿದ್ರೆ ಸಹ ನೀವು ಕೇಳದೇ ಇದ್ರೆ ಏನು ಮಾಡುದು ಅಂತ. ಈಗ ನೀವು ಮಾಧ್ಯಮದಲ್ಲಿ ಇದ್ರೆ 70 ವರ್ಷದನ್ನು ಅದನ್ನೇ ಯಾರು ಮಾತಾಡುದಿಲ್ಲ. ನೀವು ಯಾಕೆ ಕೊಡ್ಲಿಲ್ಲ, ಏನ್ ಕೊಡ್ಲಿಲ್ಲ. ಈಗ ನಾನು ಸದಾಶಿವಣ್ಣನ ಹತ್ರ ಕೇಳಿ, ಸದಾಶಿವಣ್ಣ ಏನ್ ಹೇಳ್ತಾರೆ ನಂಗೆ ಗೊತ್ತಿಲ್ಲ. ಸರಿ, ಅವರಿಗೂ 70 ವರ್ಷ ಹತ್ರ ಬರ್ಬೋದಲ್ಲ. ಹೇಳಿದ್ ನಾನು ಉತ್ತರ ಕೊಡ್ಲಿ. ಆದ್ರೆ 70 ವರ್ಷದವನಿಗಿಲ್ಲ ಉತ್ತರ ಏನೂ ಕೊಡ್ಬೋದು. ಆದ್ರೆ ಅವ ಆಸ್ಪತ್ರೆಗೆ ಹೋದ ಕೂಡಲೇ ಬಿಲ್ ಬರ್ತದೆ. ಅವರೆಲ್ಲ ಆಗುದಿಲ್ಲ ಹೇಳ್ತಾರೆ, ಕೇಳಿದ ಕೂಡಲೇ ಹೇಳ್ತಾರೆ ಅವ್ರು ಸ್ಟೇಟ್ ಗವರ್ಮೆಂಟ್ ಇಂದ ಪಾಸ್ ಆಗ್ಲಿಲ್ಲ ಅಂತ ಹೇಳ್ತಾರೆ. ಅಲ್ಲ, ನಾನು ಹೇಳುದು ಈ ಎಲ್ಲ ಕಥೆಗಳನ್ನು ನೀವು ಹೇಳ್ತೀರಿ. ಪ್ರಬಲ ವಿರೋಧ ಪಕ್ಷ ಆಗಿ ಅಂತ ಹೋಗಿ ಇನ್ನು ಪೆಟ್ಟು ಹಾಕುದಾ? ನಾವಲ್ಲಿ ಹೋರಾಟ ಮಾಡ್ಬೋದು. ಎಷ್ಟು ರೀ ಅಕ್ಕಿದ್ದು ಬಂದ ಕೂಡಲೇ ಅಲ್ಲ ಹೇಳಿದ್ದು, ಕೇಂದ್ರ ಏನ್ ಕೊಡ್ತದೆ ಅದನ್ನೇ ಮಾತಾಡುದು.
ಮತ್ತೆ ಏಕ್ದಮ್ ಹೇಳುದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ ನಾವು ಮಹಿಳೆಯರಿಗೆ ಕೊಡ್ತಾ ಇದ್ದೇವೆ. ಮಹಿಳೆಯರ ಹತ್ರ ಕೇಳಿದ್ರೆ ನಮಗೆ 3 ತಿಂಗಳಿಂದ ಬರಲಿಲ್ಲ, 4 ತಿಂಗಳಿಂದ ಬರಲಿಲ್ಲ. ಇದೆಲ್ಲ ನೋಡಿ, ಪ್ರೊಫೆಷನಲ್ ಆಗಿ ಅದನ್ನು ಅವರು ಹ್ಯಾಂಡಲ್ ಮಾಡಲೇ ಇಲ್ಲ. ಅವ್ರು ಏನಂತ ಕೇಳಿದ್ರೆ ಓಟ್ ಬೇಕಾಯ್ತು, ಓಟ್ ಸಿಕ್ಕಿದ ಮೇಲೆ ಅದನ್ನು ಮ್ಯಾನೇಜ್ ಮಾಡಬೇಕಾದ್ರೆ ಇವತ್ತು ಸಿದ್ದರಾಮಯ್ಯ ಹೇಳ್ತಾರೆ ನಾನು ಇಷ್ಟು ಕೋಟಿ ಡೆಫಿಸಿಟ್ ನನಗೆ ಸೆಂಟ್ರಲ್ ಇಂದ ಬರಲಿಲ್ಲ ಅಂತ. ಇವರು ಗ್ಯಾರಂಟಿ ಕೊಡುವಾಗ ಲೆಟರ್ ಹಾಕಿದ್ದಾರೆ ನರೇಂದ್ರ ಮೋದಿಗೆ, ನಾವು ಇಷ್ಟೆಲ್ಲ ಗ್ಯಾರಂಟಿ ಕೊಡ್ತೇವೆ ಮಾರೆ, ನಮ್ಗೆ ಇಷ್ಟು ದುಡ್ಡು ಕೊಡ್ಬೇಕು, ನೀವು ಕೊಟ್ರೆ ನಾವು ಇದನ್ನು ಮಾಡ್ತೇವೆ ಅಂತ ಹೇಳಿದಾರೆ. ಏನು ಹೇಳಲಿಕ್ಕಿಲ್ಲ, ಇಲ್ಲಿ ಕೂತ್ಕೊಂಡು ಹೇಳುದು. ನೋಡಿ, ಪ್ರತಿಯೊಂದು ಗೊತ್ತಿರಬೇಕು, ಏನು ಸೆಂಟ್ರಲ್ ಗವರ್ಮೆಂಟ್ ಇದು ದುಡ್ಡಿದ್ರೆ ಅದು ಬರೋದು ಸ್ಟೇಟಿಗೆ. ಇವರಷ್ಟೇ ಕೇಳ್ತಾರೆ ನಾವು ಅದು ಮಾಡಿದ್ದೇವೆ ಇದು ಮಾಡಿದ್ದೇವೆ. ಎಷ್ಟೋ ಪ್ರೈಮರಿ ಹೆಲ್ತ್ ಸೆಂಟರ್ಗಳೆಲ್ಲ ಉಂಟು, ಅದಕ್ಕೆ ಸೆಂಟ್ರಲ್ ಇಂದಲೇ ದುಡ್ಡು ಬರುದು. ಆದ್ರೆ ಇವರಿಗೆ ಬೇಡ, ಯಾರು ಇಂಪ್ಲಿಮೆಂಟ್ ಮಾಡ್ಬೇಕು ಇವರೆಲ್ಲ. ಇಂಪ್ಲಿಮೆಂಟ್ ಇವರು ಮಾಡುವುದೇ ಇಲ್ಲ. 3 ವರ್ಷ ಕೇಳಿ, 3 ವರ್ಷ ಸಮೇತ ಮಾಡ್ಲಿಲ್ಲ. ಅದನ್ನು ನಾವು ಹೇಳ್ತಾ ಇರ್ತೇವೆ, ಜಗಳ ಮಾಡ್ತೇವೆ. ಎಂತ ಜಗಳ ಮಾಡುದು, ಯಾರ ಹತ್ರ ಹೇಳುದು? ಇಲ್ಲಿ ನಮ್ಗೆ ಬಂದಾಗ ಕಾಣ್ತದೆ ಅದು. ಎಲ್ಲ ಪ್ರೈಮರಿ ಹೆಲ್ತ್ ಸೆಂಟರ್ಗಳಿಗೆಲ್ಲ ನರೇಂದ್ರ ಮೋದಿ ಎಷ್ಟು ದೊಡ್ಡ ಇದು ಕೊಟ್ಟಿದ್ದಾರೆ. ಇಡೀ ಇದು ಜಿಲ್ಲಾ ಪಂಚಾಯತ್ ಚುನಾವಣೆಗಳಾಗ್ಲಿ ಇದಾಗ್ಲಿ ಅದು ಬಂದ್ರೆ ನಮ್ಗೆ ಸೆಂಟ್ರಲ್ ಇಂದ ಪಂಚಾಯತ್ ರಾಜ್ಯದ ಎಷ್ಟೋ ದುಡ್ಡು ಬರ್ತದೆ. ಅದು ಎಲ್ಲಿ ಅದು ಈಗ ವಾಪಸ್ ಹೋಯ್ತಾ ಏನಾಯ್ತಾ ಎಂತ ಅಂತ ಗೊತ್ತಿಲ್ಲ. ಯಾಕಂತ ಕೇಳಿದ್ರೆ ಈಗ ಸಿದ್ದರಾಮಯ್ಯ ಅಷ್ಟು ಒಳ್ಳೆ ಒಂದು ಮಿನಿಸ್ಟರ್, ಸಮಾಜವಾದಿ ಜನ ಎಲ್ಲ ಹೌದು, ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡ್ಬೋದಿತ್ತಲ್ಲ, 5 ವರ್ಷ ಅಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆ ಅವ್ರು ಮಾಡ್ಬೋದಿತ್ತಲ್ಲ. ಜಿಲ್ಲಾ ಪಂಚಾಯತ್ 3 ವರ್ಷ ಬಿಜೆಪಿ ಅವರಿಂದ ಪ್ರತಿಯೊಂದನ್ನು ನೀವು ನಿಮ್ಮ ಈಗ ಆಯುಷ್ಮಾನ್ ಅಂತ ಹೇಳಿದ್ದೀರಿ. ಆಯುಷ್ಮಾನ್ ಇದ್ದು ಬರ್ತದ ಜನರಿಗೆ? ಮೋದಿಯವರ ಹೆಸರು ಆಯುಷ್ಮಾನ್ ಇದೆ, ನಾವೇ ಕ್ಲೈಮ್ ಮಾಡಿದ್ದೇವೆ, ಬರುವುದಿಲ್ಲ, ಹೇಳಿದ ಬಿಲ್ ಬರುವುದಿಲ್ಲ. ಈಗ ಅವರ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಒಂದು ಕರೆ ನೋಡೋಣ, ಆಮೇಲೆ ಉತ್ತರ ಅದನ್ನು ಮುಂದುವರಿಸೋಣ. ನಮಸ್ಕಾರ. ನಮಸ್ತೆ. ಈಗ ಒಂದೇ ಒಂದು ರಿಕ್ವೆಸ್ಟ್ ನಮ್ದು, ಏನ್ ಗೊತ್ತಾ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಆ ಹಣಕಾಸಿನ ವಿಚಾರವಾಗಿ ಒಂದು ಶ್ವೇತಪತ್ರ ಇಮಿಡಿಯೇಟ್ ಹೊರಡಿಸಬೇಕು. ಈಗ ಮುಖ್ಯಮಂತ್ರಿ ಅವರು ಅಧಿಕಾರ ಸ್ವೀಕಾರ ಮಾಡಿದಾರಲ್ಲ, ನಾಳೆಯೇ ಒಬ್ಬೊಬ್ಬರ ಜನರ ಮೇಲೆ ಎಷ್ಟೆಷ್ಟು ಸಾಲದ ಹೊರೆ ಇದೆ ಅನ್ನೋದನ್ನು ಇವರು ಸಾಬೀತುಪಡಿಸಬೇಕು. ಮತ್ತೆ ಅಮೂಲಾಗ್ರವಾಗಿ ಶ್ವೇತಪತ್ರವನ್ನು ಹೊರಡಿಸಬೇಕು. ಎಷ್ಟಕ್ಕೆ ಏನೇನು ಖರ್ಚಾಗಿದೆ, ಅಲ್ಲಿ ಏನು ಆಗಿದೆ, ಒಳಗೇನ ವ್ಯವಹಾರ ಏನಾಗಿದೆ, ಅಂದ್ರೆ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಹೇಗಿದೆ ಅಂತ ಪ್ರತಿಯೊಬ್ಬ ನಾಗರಿಕನಿಗೂ ಒಂದು ಕೇಳುವ ಹಕ್ಕು ಇದೆ, ಜವಾಬ್ದಾರಿ ಇದೆ. ಯಾಕೆಂದ್ರೆ ನಾವೆಲ್ಲ ಟ್ಯಾಕ್ಸ್ ಕಟ್ಟಿ ಬದುಕುವವರು. ಆ ಟ್ಯಾಕ್ಸ್ ದುಡ್ಡು ದುರುಪಯೋಗ ಆಗ್ಬಾರ್ದಲ್ಲ, ಅದಕ್ಕೋಸ್ಕರ ಅದು ಏನಾಗಿದೆ ಅನ್ನೋ ಶ್ವೇತಪತ್ರವನ್ನು ಹೊರಡಿಸುವಂತ ಕೆಲಸ ಮೊದಲು ಮಾಡ್ಬೇಕನ್ನೋದು ನಂದೊಂದು ವಿಜ್ಞಾಪನೆ. ಸರಿ, ಧನ್ಯವಾದಗಳು. ಇದು ಈಗ ಸಂಜಯ್ ಪ್ರಭು ಅವರು ಹೇಳಿದ ಹಾಗೆ ನಿಮ್ಮದೊಂದು 5 ಗ್ಯಾರಂಟಿ ಇದೆ ಅನ್ನೋದು ಸರಿ, ಒಂದು 5 ಗ್ಯಾರಂಟಿ ಇದೆ. ಅವರು ಏನೋ ಕೊಡ್ತಾ ಇದ್ದಾರೆ ಸೆಂಟ್ರಲ್ನವರು, ನೀವು ಯಾಕೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದಿಲ್ಲ? ನಿಮ್ಮ ಗ್ಯಾರಂಟಿಯನ್ನು ಮಾತ್ರ ಇಟ್ಕೊಂಡು ಯಾಕೆ ತೋರಿಸ್ತೀರಿ? ಇಲ್ಲಿ ರಾಜಕೀಯ ಎಲ್ಲಿವರೆಗೆ ಮಾಡಿದ್ರೆ ಅಂದರೆ, ಈಗ ಆಹಾರದ ಹಕ್ಕು ಕಾಯ್ದೆಯನ್ನು ತಂದವರು ಯಾರು? ಮನಮೋಹನ್ ಸಿಂಗ್ ಇರುವಾಗ ಆ ಹೆಸರಿನಲ್ಲಿ 10 ಕಿಲೋ 5 ಕಿಲೋ ಅಕ್ಕಿ ಬರ್ತಾ ಇತ್ತು, ಇವರು 10 ಕಿಲೋ ಕೊಡ್ತಾ ಇದ್ರು, 10 ಕೊಡ್ತೇವೆ ಅಂತ ಹೇಳಿದರು. ಆದ ಕೂಡಲೇ ನಿಜವಾಗಿ ಬಡವರ ಬಗ್ಗೆ ಕಾಳಜಿ ಇರುವಂಥ ಕೇಂದ್ರ ಸರ್ಕಾರ ಇದ್ದರೆ ಆ ಮೊದಲಿನಿಂದ ಕೊಡ್ತಾ ಇದ್ದಂಥ 5 kg ಕಳಿಸ್ಬೋದಿತ್ತು. ಅದನ್ನು ನಿಲ್ಲಿಸಿದ್ರು, ಅಲ್ಲಿ ರಾಜಕೀಯ ಮಾಡಿದರು. ಹಣ ಕೊಡುವುದಿದ್ದರೂ ಅದನ್ನು ಹೆಚ್ಚು ಮಾಡಿ ಕೊಡದ ರೀತಿ ಇದು ಜನ ಮರೆತಿಲ್ಲ, ಜನರಿಗೆಲ್ಲ ಗೊತ್ತುಂಟು. ಯಾಕಂದರೆ ವಿರೋಧ ಪಕ್ಷವಾಗಿ ಇರುವಂಥ ಕಾಂಗ್ರೆಸ್ ಇಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದಾಗ ಅದನ್ನು ವಿರೋಧಿಸ್ತಾರೆ. ಅದಕ್ಕೆ ಎಲ್ಲಿಯೆಲ್ಲ ತಡೆ ಮಾಡಲಿಕ್ಕೆ ಆಗ್ತದೆ ಅದನ್ನು ಮಾಡಿದ್ದಾರೆ. ಆದರೂ ಕರ್ನಾಟಕದ ಜನ ಸಹಿಸಿಕೊಂಡಿದ್ದಾರೆ. ಈಗ ಇವತ್ತೇನು ಹೇಳ್ತಾರೆ, ಮೋದಿಯವರು ಇದು ಅಕ್ಕಿ ಕೊಡ್ತಾ ಇದ್ದಾರೆ ಅಂತ. ಅದು ಮನಮೋಹನ್ ಸಿಂಗ್ ಸ್ಟಾರ್ಟ್ ಮಾಡಿದ್ದು, ಯಾರು ಪ್ರಧಾನಮಂತ್ರಿ ಆದರೂ ಕಂಟಿನ್ಯೂ ಆಗ್ತದೆ, ಅಕ್ಕಿ ಕೊಡ್ತಾ ಇರ್ತದೆ. ಈಗ ಬಹಳ ಹಗುರವಾಗಿ ಮಾತಾಡುವಂಥದ್ದು ಗ್ಯಾರಂಟಿ ಬಗ್ಗೆ. ಈಗ ಗ್ಯಾರಂಟಿ ತಗೊಂಡಂಥ ಕರ್ನಾಟಕದ ಮಹಿಳೆಯರು ಹೆಚ್ಚಾಗಿ ಅದರ ಪ್ರಯೋಜನ ಪಡೆದವರು ಮಹಿಳೆಯರು. 200 ಯೂನಿಟ್ವರೆಗಿನ ವಿದ್ಯುತ್ ಇರಬಹುದು, ಅದು ಇಡೀ ಕುಟುಂಬಕ್ಕೆ ಪ್ರಯೋಜನ ಆಗಿದೆ. ಇವತ್ತು ಫ್ರೀ ಬಸ್ಸಿನಿಂದಾಗಿ ಹೆಚ್ಚಿನ ಜನಸಾಮಾನ್ಯರು ಮಹಿಳೆಯರು ಎಲ್ಲ ದೇವಸ್ಥಾನ ಅಲ್ಲಿ ಇಲ್ಲಿ ಒಂದು ಭೇಟಿಯಾಗುವಂಥ ಅವಕಾಶ ಸಿಕ್ಕಿದೆ. ಈಗ ನಾವು ಕಾಂಗ್ರೆಸ್ನವರು ಕೊಟ್ಟರೆ ಇದು ಅಗ್ಗದ ಪ್ರಚಾರ. ಬಿಹಾರದಲ್ಲಿ ಚುನಾವಣೆಗೆ ಮೊದಲು 10,000 ಹಾಕಿದ್ರು, ಅದನ್ನು ತಪ್ಪು ಅಂತ ಯಾರು ಇರಲಿಲ್ಲ. ಈಗ ವೆಸ್ಟ್ ಬೆಂಗಾಲಲ್ಲಿ 3,000 ರೂಪಾಯಿ ಕೊಡ್ತಾರೆ, ಅದನ್ನು ಯಾರು ತಪ್ಪು ಅಂತ ಹೇಳುದಿಲ್ಲ. ಅಲ್ಲಿಗೆ ಎಲ್ಲಿಂದ ಹಣ ಬರ್ತದ ಅದೇ ಹಣ ಕರ್ನಾಟಕದಲ್ಲಿ ಕೂಡ ಹಾಕುವಂಥದ್ದು. ಇಲ್ಲಿ ಏನು ಮುಚ್ಚುಮರೆ ಮಾಡಲಿಲ್ಲ. 72,000 ಕೋಟಿ ಬಜೆಟ್ ಅಲ್ಲಿ ತೆಗೆದಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಓಪನ್, ಅದು ಪಾರದರ್ಶಕತೆಯನ್ನು ಅಲ್ಲಿ ಉಳಿಸಿಕೊಂಡಿದ್ದಾರೆ. ಏನು ಕೊಡ್ತೇವೆ ಅಂತ ಹೇಳಿ ಒಂದು ಆಲೋಚನೆ. ನಾವು ಅಂಕಿ ಅಂಶಗಳೊಂದಿಗೆ ಮಾತಾಡೋದಾದ್ರೆ, ಬೊಮ್ಮಾಯಿಯವರು ಹೋಗುವಾಗ
ಎಷ್ಟು ಸಾಲ ಮಾಡಿಟ್ಟು ಹೋಗಿದ್ರು ಸಾಲ ಕೆಲ ಇದ್ರಲ್ಲಿ ಸಾಲ ಮಾಡಿಟ್ಟು ಹೋಗಿದ್ದನ್ನು ಯಾಕೆ ಅಂಕಿಅಂಶ ಮಾತಾಡ್ಬಾರ್ದು? ನಾನು ಅಂಕಿಅಂಶ ನಿಮಗೆ ಕೊಡ್ತೇನೆ. ನಾನು ಬೊಮ್ಮಾಯಿಯವರು ಹೋದಾಗ ಎಲ್ಲಾ ಸಾಲ ಮಾಡಿಟ್ಟು ಹೋದ ಸಾಲ ಇಲ್ಲದಿದ್ದದ್ದು ಬೊಮ್ಮಾಯಿಯವರು ಹೋಗುವಾಗ. ನಮ್ಮದು ಬೊಮ್ಮಾಯಿಯವರು ಹೋಗುವಾಗಲೇ ಹೈಯೆಸ್ಟ್ ಸಾಲ ಇದ್ದದ್ದು ಕರ್ನಾಟಕ. ನಿಮ್ಗೆ ಸಾಲ ಯಾವುದು ಉಳಿತಾಯ ಯಾವುದು ಗೊತ್ತಿಲ್ಲದಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ಕಷ್ಟ ಆಗುದು. ಅಲ್ಲ, ಕೇಳಿ ಮೀಡಿಯಾದವ್ರ ಹತ್ರ. ಸಾಲ ಗೂಗಲ್ ಅಲ್ಲಿ ಹಾಕಿ ನೀವು. ಸಾಲ ಇಲ್ಲದಿದ್ದದ್ದು ನಾವು ಅವ್ರು ಮಾತ್ರ. ಗೂಗಲ್ ಹಾಕಿ ನೀವು ಬೊಮ್ಮಾಯಿ ಹೋಗುವಾಗ ಸಾಲ ಇಲ್ಲ ಅಂತ ಹೇಳುವುದಾದ್ರೆ ನೀವು ರಾಜಕೀಯವಾಗಿ ಏನೋ ಅದನ್ನು ತಿಳ್ಕೊಳ್ಳಿಲ್ಲ ಅಂತ ನಾವು ಅಲ್ಲ, ಹೇಳ್ಬೇಕು. ನೀವೇ ತಿಳ್ಕೊಳ್ಳಿಲ್ಲ ಎಲ್ಲಿ ಕೂಡ ಅಷ್ಟೇ. ಈಗ ಸಿದ್ದರಾಮಯ್ಯ ಹೋಗುವಾಗ ಎಷ್ಟುಂಟು ಕೇಳಿ. ಅದು ನೋಡುವ. ಅಲ್ಲ, ಕೇಳಿ. ಅಲ್ಲ, ಬೊಮ್ಮಾಯಿ ಹೋದಾಗ ಎಷ್ಟು ಸಾಲ ಇತ್ತು ಅನ್ನೋದನ್ನು ಅಂದ್ರೆ ನೀವು ತೀರಿಸಿದ್ರಿ ಅಲ್ಲ? ಯಾವುದೇ ವೇದಿಕೆಯಲ್ಲಿ ಅಲ್ಲ, ನಾವು ನೀವು ಹೇಳಿಕೆ- ತೀರಿಸಿದ್ರಿ. ಮತ್ತೆ ಯಾರು ತೀರಿಸಬೇಕು? ಅಲ್ಲ, ನೋಡಿ, ಕೇಳಿ. ನಾವು ಈಗ ಈಗ 19,000 ಇದು ಯಾವುದೇ ಸರ್ಕಾರ ಅಲ್ಲ, ಈಗ ಬಂದಾಗ 19,000 ಯಾವುದೇ ಸರ್ಕಾರ ಸಿದ್ದರಾಮಯ್ಯ ಅಲ್ಲ. ಮತ್ತೊಬ್ಬರು ಬಂದಂತಹ ಸರ್ಕಾರ ಇಂದಿನ ಸರ್ಕಾರದ ಜವಾಬ್ದಾರಿ ಇರ್ತದೆ. ಆದ್ರೆ ನೀವು ಸಾಲ ಇಲ್ಲದೆ ಬಿಟ್ಟುಕೊಟ್ಟು ಹೋಗಿದ್ದಾರೆ ಅಂದ್ರೆ ಅದು ನಿಮ್ದು ಅಲ್ಲ, ಕೇಳ್ರಿ, ಅವರೇ ಹೇಳಿದ್ದು. ಯಾರು ಸಿದ್ದರಾಮಯ್ಯ ಹೇಳಿದ್ದು, ನಮಗೆ ಸೆಂಟ್ರಲ್ ಇಂದ ದುಡ್ಡು ಬರಲಿಲ್ಲ, ಹೌದು. ಇಷ್ಟು ಲಕ್ಷ ಡೆಫಿಸಿಟ್ ಆಗಿ ನಾವು ಸೆಂಟ್ರಲ್ ಹೋದೆ ಅಂತ. ರಾಜ್ಯಕ್ಕೆ ಅಲ್ಲ, ಮಾಡ್ತಾ ಇಲ್ಲ. ಈಗ ಸೆಂಟ್ರಲ್ ಏನೇನು? ಸೆಂಟ್ರಲ್ ಅಲ್ಲ, ಈಗ ಸಿದ್ದರಾಮಯ್ಯರನ್ನು ಈಗ ಎಷ್ಟು ಸತಾಯಿಸಲಿಕ್ಕೆ ಆಗ್ತದೆ ಅಷ್ಟು ಮೋದಿ ಸರ್ಕಾರ ನೋಡಿ ಒಂದು ಕರೆ ಇದೆ ನೋಡಿ. ಬರುವಂತ ಹಣವನ್ನು ಕೂಡ ಬಿಡುಗಡೆ ಮಾಡಿ.